ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಕ ಯೂಟ್ಯೂಬ್ ಚಾನೆಲ್. ಮೊದಲನೇದಾಗಿ ನಿಮಗೂ ಹಾಗೆ ನಿಮ್ಮ ಕುಟುಂಬದವರಿಗೂ ಈ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವೇನೋ ಪೂಜೆಗೆಲ್ಲ ತಯಾರಿ ಮಾಡ್ತಾ ಇದ್ದೀವಿ, ಅದನ್ನೆಲ್ಲ ತೋರಿಸ್ತೀನಿ. ಬಟ್ ಅದಕ್ಕೂ ಮುಂಚೆ ಪೂಜೆಗೆ ಬೆಳಿಗ್ಗೆಯಿಂದ ಯಾವ ರೀತಿ ಏನೇನೆಲ್ಲ ಮಾಡ್ತಾ ಇದ್ವಿ ಅಂತ ಒಂದು ಚಿಕ್ಕ ಕ್ಲಿಪ್ ನ ನೋಡ್ಕೊಂಡು ಬನ್ನಿ. ನಮ್ಮ ಪುಟ್ಟ ದೇವರ ಮನೆ. ಸೊ ಇವತ್ತು ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ಸ್ನಾನವಾಗಿ ಫ್ರೆಶ್ ಆಗಿ ಬಂದಿದ್ದೀನಿ. ಇದೀಗ ಟೈಮ್ 2 ಗಂಟೆ. ಇವತ್ತಿನ ಹಬ್ಬದ ಊಟದ ಮೆನು ರೆಡಿ ಆಗಬೇಕು, ದೇವ್ರ ಚೆನ್ನಾಗಿ ಅಲಂಕಾರ ಆಗಬೇಕು, ಒಂದು ಪುಟ್ಟದಾಗಿರುವಂಥ ಚೆನ್ನಾಗಿರೋ ರಂಗೋಲಿ ಆಗಬೇಕು, ಪೂಜೆಗೆ ಏನೇನು ಸಿದ್ಧತೆ ಎಲ್ಲ ಆಗಬೇಕು ಅದನ್ನೆಲ್ಲ ಮಾಡಬೇಕು. ನನ್ನ ಹಸ್ಬೆಂಡ್ ಬರೋದು 6:30ಗೆ, 2 ಗಂಟೆಯಿಂದ 6:30ಗೆ ಇಷ್ಟೆಲ್ಲ ಮುಗಿಬೇಕು. ಆ್ಯಂಡ್ ನಾನು ಕೂಡ ರೆಡಿ ಆಗಬೇಕು. ಸೊ ಬೇಗ ಕೆಲಸನ ಶುರು ಮಾಡೋಣ. ದೇವನ್ನೆಲ್ಲ ಮೊದಲನೇದಾಗಿ ವಾಶ್ ಮಾಡಿ ಕ್ಲೀನ್ ಮಾಡಬೇಕು. ಅದಾದ ಮೇಲೆ ಮುಂದಿನ ಕೆಲಸ. ಟೈಮ್ ಆಗಿರೋದು 3 ಗಂಟೆ. ಇವಾಗ ನಾನು ಆ ದೇವ್ರದ್ದೆಲ್ಲ ಕ್ಲೀನ್ ಮಾಡಿ ನೀಟಾಗಿಟ್ಟು ಅಲಂಕಾರ ಎಲ್ಲ ಆಮೇಲೆ ಮಾಡ್ತೀನಿ ಅಂತ ಫಸ್ಟ್ ಊಟ ಮಾಡಿದೆ. ಹೊಟ್ಟೆ ತುಂಬಾ ಹಸಿತಾ ಇತ್ತು. ಇವಾಗ ಅಡುಗೆ ಶುರು ಮಾಡಬೇಕು. ಮೋಸ್ಟ್ಲಿ 4:15 ಮ್ಯಾಕ್ಸಿಮಮ್ 5 ಗಂಟೆ ಒಳಗಡೆ ಅಡುಗೆ ಎಲ್ಲ ಆಗಿ ಎಲ್ಲ ಕಿಚನ್ ಕ್ಲೀನ್ ಆಗಬೇಕು. ಬಿಕಾಸ್ 5ರಿಂದ 6 ದೇವ್ರ ಅಲಂಕಾರ, ಚೆನ್ನಾಗಿರುವಂತಹ ಡ್ರೆಸ್ ಹಾಕೊಂಡು ನಾವು ರೆಡಿ ಆಗೋದೆಲ್ಲ ಕೆಲಸ ಇದೆ. ಇವತ್ತು ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದರೆ, ನಾವಿಬ್ಬರೇ ಇರೋದ್ರಿಂದ ಜಾಸ್ತಿ ಏನು ಮಾಡೋಕ್ಕೆ ಹೋಗಲ್ಲ. ಮಾಡಿದ್ರು ಸ್ವಲ್ಪ ಪೋರ್ಷನ್ ಮಾಡ್ತೀನಿ. ಬಿಕಾಸ್ ಇವತ್ತು ಮಾತ್ರ ನಮಗೆ ಫ್ರೀ ಮೀಲ್ ಕೊಟ್ಟಿದ್ದಾರೆ, ಏನು ಬೇಕಾದ್ರೂ ತಿನ್ಬೋದು ಅಂತ. ಕೋಸಂಬರಿ ಮಾಡ್ತಾ ಇದ್ದೀನಿ, ಪಲಾವ್ ಮಾಡ್ತಾ ಇದ್ದೀನಿ, ಪಲ್ಯ, ಖೀರ್, ರೈಸ್, ರಸಮ್, ಹಾಗೆಯೇ ಪುದೀನಾ ಚಟ್ನಿ. ಸೊ ಇಷ್ಟು ಸಾಕು ಅನ್ಸುತ್ತೆ ಇಬ್ಬರಿಗೆ. ಹಬ್ಬದ ಊಟ ಥರ ಅನ್ಸುತ್ತೆ. ಚೆನ್ನಾಗಿ ತಿಂದು ಖುಷಿ ಪಡೋದು. ಎನಿವೇಸ್, ಲೆಟ್ಸ್ ಸ್ಟಾರ್ಟ್. ಹಬ್ಬದ ದಿನ ನಿಮ್ಮ ಮನೆಯಲ್ಲಿ ನೀವು ಯಾವ್ಯಾವ ರೀತಿ ಅಡುಗೆ ಮಾಡಿದ್ರಿ, ಯಾರ್ಯಾರು ಬಂದಿದ್ರು, ಹೇಗಾಯ್ತು ಸಂಭ್ರಮ? ಅದ್ರ ಜೊತೆಗೆ ಪಟಾಕಿ ಐ ಹೋಪ್ ಯಾರು ಜಾಸ್ತಿ ಬರ್ಸ್ಟ್ ಮಾಡಿರಲ್ಲ. ಪ್ಲೀಸ್ ಆದಷ್ಟು ಕಮ್ಮಿ ಬರ್ಸ್ಟ್ ಮಾಡಿ. ಅದನ್ನ ಹೊಡೆಯೋದ್ರಿಂದ ನಮಗೇನು ಸ್ವಲ್ಪ ಖುಷಿ ಸಿಗ್ಬೋದು, ಬಟ್ ಪರಿಸರಕ್ಕೆ, ಪ್ರಾಣಿಗಳಿಗೆ ಒಳ್ಳೇದಲ್ಲ. ಖುಷಿಯಿಂದ ಹೇಳ್ತೀನಿ, ಈ ಸತಿ ನಾನು ಪಟಾಕಿನ ಒಂದೇ ಒಂದು ಪಟಾಕಿನ ಮುಟ್ಟಿಲ್ಲ. ಸೊ ಐ ಹೋಪ್ ಇದು ನೆಕ್ಸ್ಟ್ ಇಯರ್ ಕೂಡ ಹಾಗೆ ಕಂಟಿನ್ಯೂ ಆಗುತ್ತೆ. ನಾನು ನಿಜವಾಗ್ಲೂ ಒಂದು ವಿಷಯ ಹೇಳಬೇಕು. ನಮ್ಮ ಅಮ್ಮಂದ್ರೆಲ್ಲ ಇದ್ದಾರಲ್ಲ, ಅವ್ರಿಗೆಲ್ಲ ಒಂದು ದೊಡ್ಡ ಸೆಲ್ಯೂಟ್. ಮನೆಯಲ್ಲೇ ಇದ್ದು ಮನೆ ಕೆಲಸ ಮಾಡೋದಾದ್ರೆ ಸುಲಭ ಇಲ್ಲ. ಇಷ್ಟು ಅಡುಗೆ ಮಾಡೋದಕ್ಕೆ ನನಗೆ 2 ಗಂಟೆ ಬೇಕಾಯಿತು ಕಮ್ಮಿನಲ್ಲಿ. ಆ್ಯಂಡ್ ಫುಲ್ ಕೈಕಾಲು ನೋವಾಗ್ತಾ ಇತ್ತು, ಬಿಕಾಸ್ ಅಭ್ಯಾಸ ಇಲ್ಲ ಅಲ್ವಾ. ಸೊ ನಮಗೋಸ್ಕರ ಹಬ್ಬದ ಟೈಮಲ್ಲಿ ಅಮ್ಮಂದ್ರೆಲ್ಲ ವಿಶೇಷವಾದಂಥ ಅಡುಗೆನ ಮಾಡಿ ಹಾಕ್ತಾರೆ. ಅದನ್ನು ರುಚಿಯಾಗಿ ನಾವು ತಿಂತೀವಿ. ಬಟ್ ಅದು ಮಾಡೋದಿದೆಯಲ್ಲ ಎಷ್ಟು ಸುಸ್ತಾಗುತ್ತೆ ಅಂದರೆ, ಬಟ್ ಆ ಪ್ರೀತಿಯಿಂದ ಇನ್ನೊಬ್ರಿಗೆ ಮಾಡಿ ಕೊಡ್ತೀವಲ್ಲ, ಅದರಲ್ಲಿ ಸುಸ್ತು ಅಂತಾನೆ ಅನ್ಸಲ್ಲ. ಖುಷಿಯಿಂದ ಮಾಡ್ತಾರೆ ಅವರು. ನನಗೂ ಅದೇ ಅನುಭವ ಆಯಿತು. ಖುಷಿಯಿಂದ ಮಾಡಿದೆ. ಕಡೆಗೆ ಎಲ್ಲ ಮಾಡಿ ನೋಡ್ತೀವಿ ಅಲ್ಲ, ಆವಾಗ ಆಹಾ, ಮನಸ್ಸಿಗೆ ನೆಮ್ಮದಿ, ತೃಪ್ತಿ ಅನಿಸುತ್ತೆ. ಬಟ್ ಥ್ಯಾಂಕ್ ಯು ಅಮ್ಮ. ಪ್ರತಿ ಸತಿ ನಾವೇನಾದರೂ ಡಿಫ್ರೆಂಟ್ ಆಗಿರುವಂಥ ಊಟ ಬೇಕು ಅಂದಾಗ ಇಲ್ಲ ಅಂತ ಹೇಳಿದೆ. ಅಷ್ಟು ಪ್ರೀತಿಯಿಂದ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ನನಗೆ ಅದರ ಅನುಭವ ಆಯಿತು. ಸೊ ಐ ಆಮ್ ರಿಯಲಿ ಬ್ಲೆಸ್ಡ್. ಅಲ್ಲಿನಲ್ಲಿ ನನಗೆ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಹೇಳಿದ್ನಲ್ಲ, ನಾನು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಿ. ಪಾಪ ಅವರೇ ನನಗೆ ಹೇಳಿರೋದು, ಇಲ್ಲಿ ನಮ್ಮ ಇಂಡಿಯಾದ ಹೂ ಸಿಗುತ್ತೆ, ಪ್ರತಿ ವಾರ ಗುರುವಾರ ಒಬ್ರು ಬಂದು ಮನೆಗೆ ಡೆಲಿವರಿ ಮಾಡ್ತಾರೆ ಗೊತ್ತಾ. ಸೊ ನನಗೆ ಬೇಜಾನ್ ಹೂವೇ ಇದೆ ಇಲ್ಲಿ, ಟೆನ್ಷನ್ನೇ ಇಲ್ಲ. ಸೊ ತುಂಬಾನೇ ಖುಷಿ ಅನ್ನಿಸ್ತು. ದೀಪಾವಳಿ ಹಬ್ಬ ಅಂದಾಗ ನನಗೆ ಏನು ತುಂಬಾ ನೆನಪಾಗುತ್ತೆ ಅಂತ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು. ಚಿಕ್ಕ ವಯಸ್ಸಲ್ಲಿದ್ದಾಗ ಅಪ್ಪ ಅಮ್ಮನ ಜೊತೆ ಎಲ್ಲ ಇದ್ದಾಗ ನಮ್ಮ ಹಳೆ ಮನೆ ಹತ್ರ ಅಜ್ಜಿ ಅಜ್ಜ ಎಲ್ಲ ಇರ್ತಾ ಇದ್ರಲ್ಲ, ಅವಾಗ ಅಜ್ಜ ನಮಗೆ ಪ್ರತಿ ವರ್ಷ ಹಬ್ಬದ ದಿನದಂದು ಹಣ ಕೊಡೋರು, ಪಾಕೆಟ್ ಮನಿ ಥರ. ಸೊ ಅದು ಖುಷಿ ಅನ್ಸೋದು. ಹಾಗೆಯೇ ಹಬ್ಬಕ್ಕೆ ಒಂದು ಹೊಸ ಬಟ್ಟೆ ಕೂಡ, ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಖುಷಿ ಇರಲಿ, ಏನೇ ಇರಲಿ, ಅಪ್ಪ ಅಮ್ಮ ಹೇಗಾದರೂ ಒಂದು ಹೊಸ ಬಟ್ಟೆ, ತಾತ ಹಣ ಕೊಡೋದು. ಆಮೇಲೆ ಮನೇಲೆಲ್ಲ ಪಟಾಕಿ, ಅಣ್ಣ ಎಲ್ಲ ಜಾಸ್ತಿ ಪಟಾಕಿ ಹೊಡೆಯೋದು. ನಮ್ಮ ಮಾಮ ನಮಗೋಸ್ಕರ ಪಟಾಕಿನೆಲ್ಲ ಕಳಿಸ್ಕೊಡೋದು. ಆ್ಯಂಡ್ ಹಬ್ಬದ ದಿನ ಮೈಗೆಲ್ಲ ಎಣ್ಣೆ ಹಾಕಿ ಸ್ನಾನ ಮಾಡೋದು. ಅದ್ರ ಜೊತೆಗೆ ಹಳೆ ಸ್ಟೈಲ್ನಲ್ಲಿ ಅದು ನೀರು ಬಿಸಿ ಮಾಡ್ತಾರಲ್ಲ,
ಅದರಲ್ಲಿ ನೀರು ಬಿಸಿ ಮಾಡೋದು, ಚೆನ್ನಾಗಿ ಬಿಸಿ ಬಿಸಿ ನೀರು ಸ್ನಾನ ಮಾಡೋದು, ಹಬ್ಬದ ದಿನಾನೇ ಒಂದು ಸ್ಪೆಷಲ್ ಸೋಪಲ್ಲಿ ಸ್ನಾನ ಮಾಡೋದು, ಈ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ವಿಚಾರಗಳು ನನಗೆ ಪ್ರತಿ ವರ್ಷ ನೆನಪಾಗ್ತಾ ಇರುತ್ತೆ. ಅದನ್ನು ನಾನು ತುಂಬಾ ಮಿಸ್ ಮಾಡ್ಕೋತೀನಿ. ಸ್ಪೆಷಲಿ ಹಬ್ಬದ ದಿನ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ಅವ್ರಿಗೆಲ್ಲ ಸೂಪರ್ ಆಗಿರುತ್ತೆ. ರೆಡಿ ಆಯ್ತಾ? ಜಸ್ಟ್ 2 minutes. ಸೊ ಎಲ್ಲ ಕೆಲಸ ಆಯ್ತು, ದೇವ್ರ ಅಲಂಕಾರ ಆಯ್ತು, ಇದೀಗ ನನ್ನ ಅಲಂಕಾರ ನಡೀತಾ ಇದೆ. ಜಸ್ಟ್ 2 minutes ನಾನು ರೆಡಿ ಆಗ್ತೀನಿ. ಅದಾದ್ಮೇಲೆ ನಮ್ಮ ಮೊದಲನೆಯ ಪೂಜೆ ಈ ಮನೆಯಲ್ಲಿ ನಡೆಯುತ್ತೆ. ತುಂಬಾನೇ ಖುಷಿ ಅನ್ನಿಸ್ತಾ ಇದೆ. ಲಕ್ಷ್ಮೀ ಪೂಜೆ ಮಾಡ್ತಾ ಇದೀವಿ. ನರ್ವಸ್ನೆಸ್, ಎಕ್ಸೈಟೆಡ್ ಎಲ್ಲಾನು ಇದೆ. ಬಟ್ ನಾನು ಮಸ್ತ್ ರೆಡಿ ಆಗ್ತೀನಿ. ಓಕೆನಾ? ನೀವು ಅಷ್ಟರಲ್ಲಿ ನೋಡ್ತಾ ಇರಿ ಬೇಬಿ ಎಲ್ಲ ಚೆನ್ನಾಗಿದ್ಯಾ ಅಂತ ಕ್ರಾಸ್ ಚೆಕ್ ಮಾಡಿ ಒಂದ್ಸತಿ. ಓಕೆ? ಇಷ್ಟ. ಸೊ ಎಲ್ಲ ನಮ್ಮ ಫೇವ್ರೆಟ್ ಸ್ವೀಟ್ಸ್ ತಂದಿದ್ದೀನಿ ಈ ಸತಿ. ಕಾಜು. ಥ್ಯಾಂಕ್ ಯು. ನನಗೆ ಕಾಜು ಬರ್ಫಿ ತುಂಬಾನೇ ಇಷ್ಟ, ಇವರಿಗೆ ಸ್ಪೆಷಲ್ ಮೈಸೂರು ಪಾಕ್ ತುಂಬಾನೇ ಇಷ್ಟ. ಆಕ್ಚುಲಿ ಮೆಲ್ಟ್ ಆಗ್ತಾ ಇದೆಯಲ್ಲ. ಹೇಗೆ ಅನ್ನಿಸ್ತು ದೀಪು, ಆನೆಸ್ಟ್ ಆಗಿ ಹೇಳಿ, ಇವತ್ತಿನ ಪೂಜೆ, ಇವತ್ತಿನ ತಯಾರಿ ಎಲ್ಲ? ಬೆಳಗ್ಗೆಯಿಂದ ತುಂಬಾ ಕಷ್ಟಪಟ್ಟು ಮಾಡಿ, ಬೆಳಗ್ಗೆ ಅಷ್ಟೇ ಅಲ್ಲ, ಇದೆಲ್ಲ ನಿನ್ನೆ ಹೋಗಿ ಶಾಪಿಂಗ್ ಮಾಡಿ ಬೆಳಗ್ಗೆಯಿಂದ ಎಲ್ಲ ಕಷ್ಟಪಟ್ಟು ಅಡುಗೆ ಮಾಡಿ, ಡೆಕೋರೇಷನ್ ಎಲ್ಲ ಮಾಡಿ, ದೇವರಿಗೆ ಅಲಂಕಾರ ಮಾಡಿ ತುಂಬಾ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ಹೆಣ್ಮಕ್ಳೇ ಲಕ್ಷಣ ಮನೆಗೆ.
ನಾನು ಹೇಗಾಯ್ತು ಈ ಪೂಜೆ ಅಂತ ಕೇಳಿದ್ದು. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಎಲ್ಲರ ಹತ್ರ ಹೇಳಿ ಅಂತ ಹೇಳಿದ. ಬಟ್ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಮೊದಲನೆಯ ಪೂಜೆ UAE ನಲ್ಲಿ ಅಂಡ್ ನನ್ನ ಲೈಫ್ ನಲ್ಲಿ ನಾನು ಈ ತರದ ಪೂಜೆ ಮಾಡೇ ಇಲ್ಲ. ಅಂದ್ರೆ ನಾನೇ ಎದುರುಗಡೆ ನಿಂತು ಪ್ರತಿಯೊಂದನ್ನ A to Z ಎಲ್ಲ ಮಾಡಿ, ಯಾರಾದ್ರೂ ಹೆಲ್ಪ್ ಇರ್ತಾ ಇದ್ರು. ಈ ಸತಿ ನಾನೇ ಮಾಡ್ತಾ ಇದ್ದೀನಿ. ತುಂಬಾನೇ ಮನ್ಸಿಗೆ ಖುಷಿ ಅನ್ನಿಸ್ತಾ ಇದೆ. ಅಲ್ಲಿ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ದೇವ್ರೆ. ಮೊದಲನೇ ಬಾರಿಗೆ ದೀಪಾವಳಿಗೆ ನಾನೊಂದು ಹೂವಿನ ಆಕಾರದ ಒಂದು ರಂಗೋಲಿನ ಟ್ರೈ ಮಾಡಿದ್ದೀನಿ. ಈ ಒಂದು ಪ್ರಯತ್ನ ನಿಮಗೆ ಇಷ್ಟ ಆಯ್ತಾ ಇಲ್ವಾ, ಹೇಗಿದೆ ಅಂತ ಹೇಳಿ. ನನ್ಗಂತೂ ಮನಸ್ಸಿಗೆ ತುಂಬಾನೇ ಖುಷಿ ಕೊಡ್ತಾ ಇದೆ. ಈ ತರ ಹೊಸತನನ ನಾವೆಲ್ಲರೂ ಮಾಡ್ತಾ ಇರ್ಬೇಕು. ಮನೆಯಲ್ಲಿ ಇಬ್ಬರೇ ಇದ್ದೀವಿ, ಏನಾದ್ರೂ ಮನೆಯಲ್ಲಿ ದೀಪಾವಳಿ ವಾತಾವರಣ ತರಬೇಕು, ಒಂದ್ ಸ್ವಲ್ಪ ಚೆನ್ನಾಗಿರ್ಬೇಕು, ಖುಷಿ ಖುಷಿಯಾಗಿರ್ಬೇಕು ಅಂತ ಏನಾದ್ರೂ ನೋಡ್ತಾ ಇದೆ ಐಡಿಯಾಸ್ ಎಲ್ಲ. ಸೊ ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ಟ್ರೈ ಮಾಡಿದೆ ಈ ಸತಿ. ದೀಪು ಹೇಗೆ ಅನ್ನಿಸ್ತಾ ಇದೆ ಇದು? ಸೂಪರ್ ಆಗಿದೆ ನಿಜ. ಸರಿ, ನಿಮ್ಮೆಲ್ಲರಿಗೂ ಹೇಗಾಯ್ತು ಅಂತ, ಹೇಗಿದೆ ಅಂತ ತಪ್ಪದೆ ತಿಳಿಸಿ. ಇಷ್ಟೊಂದು ಸುಂದರವಾಗಿರೋ ದೀಪವನ್ನ ಹಾಗೆ ಬಿಟ್ರೆ ಚೆನ್ನಾಗಿರುತ್ತಾ? ಇವತ್ತು ದೀಪ ಎಷ್ಟು ಬೆಳಗಿಸ್ತೀವಿ ಅಷ್ಟು ಒಳ್ಳೇದು. ಸೊ ದೀಪಾವಳಿ ಹಬ್ಬಕ್ಕೆ ಇಲ್ಲಿರುವಂತ ಇಷ್ಟು ಸುಂದರವಾದ ದೀಪಗಳನ್ನ ಹಚ್ಚೋಣ. ಮೃಷ್ಟಾನ್ನ ಭೋಜನ ತುಂಬಾ ದಿನ ಆದ್ಮೇಲೆ ನಾವು ಡಯಟಿಂಗ್ ಎಲ್ಲ ಬಿಟ್ಟು ಇವತ್ತು ಹಬ್ಬಕ್ಕೋಸ್ಕರ ಎಲ್ಲ ತಿಂತಾ ಇದೀವಿ. ಪಲಾವ್ ಸೂಪರ್ ಆಗಿದೆ. ಆನೆಸ್ಟ್ ಫೀಡ್ಬ್ಯಾಕ್ ಬೇಕು, ಸುಮ್ಮನೆ ಹೇಳ್ಬಾರ್ದು. ಪಾಯಸ ತಗೊಳ್ಳಿ. ಆಕ್ಚುಲಿ ಇನ್ನೊಂದು ಹೇಳಬೇಕು ದೀಪು, ಇವತ್ತು ಏನೆಲ್ಲ ಮಾಡಿದ್ದೀನಿ ಅದರಲ್ಲಿ ಕೋಕೋನಟ್ ತೆಂಗಿನಕಾಯಿ ಉಪಯೋಗಿಸೇ ಇಲ್ಲ ನಾನು. ಪಲ್ಯಕ್ಕಾಗಿರ್ಬೋದು, ಕೋಸಂಬರಿಗಾಗಿರ್ಬೋದು, ಪಾಯಸಕ್ಕಾಗಿರ್ಬೋದು ಉಪಯೋಗಿಸಿಲ್ಲ. ಬಿಕಾಸ್ ಆದಷ್ಟು ಹೆಲ್ದಿ ರೀತಿನಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ನಾವಿಬ್ಬರೇ ಇರೋದು ಎಷ್ಟು ಅಂತ ಕಮ್ಮಿ ಮಾಡೋದಕ್ಕಾಗುತ್ತೆ, ಇನ್ನೂ ಉಳಿದಿದೆ. ನಾವಿಬ್ರು ಇಷ್ಟಿಷ್ಟೇ ತಿಂತೀವಿ ಆಯ್ತಾ. ನಾವು ತಿನ್ನೋ ರೇಂಜಿಗೆ ಅದು ಇನ್ನೂ ಒಂದು 2 ದಿನಕ್ಕೆ ಬರೋಷ್ಟಿದೆಯಲ್ಲ. ಸೊ ಹೇಗಿದೆ ಪಾಯಸ? ಚೆನ್ನಾಗಿದೆ. ಮನೆಯಲ್ಲಿ ನಮ್ಮ ಪೂಜೆ ಆದ್ಮೇಲೆ ಡಿನ್ನರ್ ಆದ್ಮೇಲೆ ನಾವು ಸ್ವಲ್ಪ ಹೊರಗಡೆ ಹೋದ್ವಿ. ಸೊ ದೀಪು ಅವರು NMCಲಿ ಕೆಲಸ ಮಾಡ್ತಾರಲ್ಲ, ಇಲ್ಲಿ ಜಾಸ್ತಿ ಜನ ಇಂಡಿಯಾದವರು ಕೆಲಸ ಮಾಡ್ತಾರೆ. ಅದರಲ್ಲೂ ಇದ್ರ ಫೌಂಡರ್ BR ಶೆಟ್ಟಿ ನಮ್ಮ ಉಡುಪಿ ಮಂಗಳೂರು ಕಡೆಯವರು ಆಗಿರೋದ್ರಿಂದ ಇಲ್ಲಿ ಉಡುಪಿ ಮಂಗಳೂರು ಕಾರ್ಕಳ ಕಡೆಯವರು ತುಂಬಾ ಜನನೇ ಇದ್ದಾರೆ ವರ್ಕ್ ಮಾಡ್ತಾ. ಹಾಗೇನೆ NMCಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ಡಾಕ್ಟರ್ಸ್ ಕ್ವಾರ್ಟರ್ಸ್ ಅಂತಾನೂ ಇದೆ. ಸೊ ಅಲ್ಲಿ ಮನೆ ಇದೆ ತುಂಬಾ. ಅಲ್ಲಿ ಎಲ್ಲಾ ಡಾಕ್ಟರ್ಸ್ ಅವ್ರ ಫ್ಯಾಮಿಲೀಸ್ ಎಲ್ಲ ಸೇರ್ಬಿಟ್ಟು, ಇಂಡಿಯನ್ಸ್ ಅಲ್ವಾ ಹೇಗಿದ್ರು ದೀಪಾವಳಿ ಹಬ್ಬನ ಒಟ್ಟಿಗೆ ಆಚರಿಸ್ತಾರೆ. ಸೊ ನಮ್ಮನ್ನು ಇನ್ವೈಟ್ ಮಾಡಿದ್ರು. ನಾವಿಬ್ರೇ ತಿಂತಾ ಇದೀವಿ. ಯೂಎಸ್ಗೆ ಕೊಡಿ ಒಂದು ಫ್ರೆಶ್ ಸ್ವೀಟ್. ಎಲ್ಲರೂ ತಗೊಳ್ಳಿ. ದೀಪಾವಳಿ ಹಬ್ಬದ ಶುಭಾಶಯಗಳು. ಎಸ್, ನಿಮ್ಮೆಲ್ಲರಿಗೂ ನಮ್ಮಿಬ್ರು ಕಡೆಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಐ ಹೋಪ್ ನಿಮ್ಮೆಲ್ಲರಿಗೂ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಏನ್ ಮಾಡ್ಬೇಕು? ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಎಸ್, ಹೊಡೋ ಮುಂಚೆ ಒಂದು ಮಾತು. ಇತ್ತೀಚೆಗೆ ನಡೆದಿರುವಂತಹ ಘಟನೆಗಳು ತುಂಬಾನೇ ಮನಸ್ಸಿಗೆ ಬೇಜಾರಾಗಿದೆ. ಹೋದ ವರ್ಷ ತುಂಬಾನೇ
ಅಷ್ಟೊಂದು ಬ್ಯೂಟಿಫುಲ್ ಆಗಿರುವಂತ ಇಯರ್ ಆಗಿರ್ಲಿಲ್ಲ. ಐ ಹೋಪ್ ಇವತ್ತಿಂದ ಬರೋ ಮುಂದಿನ ವರ್ಷಗಳು ಎಲ್ಲರಿಗೂ ಮನಸ್ಸಿಗೆ ನೆಮ್ಮದಿನ, ಶಾಂತಿನ, ಉತ್ಸಾಹ ಹಾಗೆ ಖುಷಿನ ಕೊಡುತ್ತೆ ಅಂತ ನೀವೇನಂತೀರಾ? ದೀಪಾವಳಿನ ಕೆಲವೊಂದ್ ಕಡೆ ಹೊಸ ವರ್ಷ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹೊಸ ವರ್ಷದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಮತ್ತೆ ನಮ್ಮ ಎಲ್ಲರ ಲೈಫು ಚೆನ್ನಾಗಾಗ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಎಸ್, ಸೊ ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕರೆಕ್ಟ್ನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್, ಹುಷಾರಾಗಿರಿ.